ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಪೊನ್ಮಣಿಯಿನ ಹೊಸ ಪರಿಚಯ 3 ಲೀಟರ್ ಪೊನ್ಮಣಿ ಪವರ್ ಪ್ಲಸ್ ಅಂಡ್ ಪ್ರೈಡ್ ಪ್ಲಸ್. ಇಂಡಿಯಾದಲ್ಲಿ ಮೊದಲ ಬಾರಿಗೆ ಡ್ರಮ್ ಬಿಚ್ಚೋ ಸೌಕರ್ಯ ಟಿಲ್ಟಿಂಗ್ ಗ್ರೈಂಡರ್. ಪರಿಚಯ ಕೊಡುಗೆ ₹1000 ಉಳಿದೆಯೇ. ನಮಸ್ಕಾರ. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೆ ಆತ್ಮೀಯವಾದಂತಹ ಸ್ವಾಗತ. ನಮ್ಮ ಟಿವಿಯಲ್ಲಿ ನಿಮಗೋಸ್ಕರ ಹೊಸದಾದಂತಹ ವಿಶೇಷತೆಯನ್ನು ನಾವು ಯಾವಾಗಲೂ ತರ್ತಾ ಇರ್ತೇವೆ. ಇಂದಿನ ಈ ವಿಶೇಷವಾದಂತಹ ಸಂಚಿಕೆಯಲ್ಲಿ ಪೊನ್ಮಣಿ ಗ್ರೈಂಡರ್ ಇದರ ವಿಶೇಷತೆಯನ್ನು ನಿಮಗೆ ತಿಳಿಸ್ಲಿಕ್ಕಿದ್ದೇವೆ. ಕೇರಳ, ತಮಿಳುನಾಡುವಲ್ಲಿ ಈಗಾಗಲೇ ಹೆಸರುವಾಸಿಯಾದಂತಹ ಈ ಗ್ರೈಂಡರ್ ಆಲ್ ಓವರ್ ಇಂಡಿಯಾ ಅವಾರ್ಡ್ ವಿನ್ನಿಂಗ್ ಗ್ರೈಂಡರ್ ಇದೀಗ ಕರಾವಳಿಯತ್ತ ತನ್ನ ಪಾದಾರ್ಪಣೆಯನ್ನ ಮಾಡಿದೆ. ಕರಾವಳಿಗೆ ಬಂದ ತಕ್ಷಣವೇ ಎಲ್ಲರ ಮನೆಯಲ್ಲೂ ಮಾತಾಗಿರುವಂತಹ ಪೊನ್ಮಣಿ ಗ್ರೈಂಡರ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮಗೂ ನಿಮಗೂ ನಮ್ಮೆಲ್ಲರಿಗೂ ತಿಳಿಸ್ಲಿಕ್ಕೆ ಬಂದಿದ್ದಾರೆ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಆಫ್ ಪೊನ್ಮಣಿ ಮಿಸ್ಟರ್ ಗೋಪಿ ಅವರು. ನಮ್ಮ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ನಮಸ್ಕಾರ. ನಮ್ಮ ಟಿವಿಯ ವೀಕ್ಷಕರು ಕುತೂಹಲದಿಂದ ಕಾಯ್ತಾ ಇರುವಂತಹ ಒಂದು ವಿಶೇಷ ಕಾರ್ಯಕ್ರಮ ಪೊನ್ಮಣಿ ಗ್ರೈಂಡರ್. ಈ ಪೊನ್ಮಣಿ ಗ್ರೈಂಡರಿಗೆ ನೀವು ಹೇಗೆ ಬಂದ್ರಿ? ಈ ಸೇಲ್ಸ್ ಬಿಸ್ನೆಸ್ ಡೆವಲಪ್ಮೆಂಟ್ ಎಕ್ಸಿಕ್ಯೂಟಿವ್ ಆಗಿ ಬಂದಿದ್ದೀರಾ. ಪೊನ್ಮಣಿ ಗ್ರೈಂಡರ್ ನಿಮ್ಮನ್ನು ಯಾವ ರೀತಿಯಿಂದ ಅಟ್ರಾಕ್ಟ್ ಮಾಡುತ್ತೆ? ಮೇಡಮ್, ಆ್ಯಕ್ಚುಲಿ ನನ್ನ ಹೆಸರು ಗೋಪಿ ಅಂತ. ಸೊ ನಾನು ಬಂದು 41 ಇಯರ್ಸ್ ಓಲ್ಡು. ಸೊ ನನಗೆ ಬಂದು ಅರೌಂಡ್ 20 ಇಯರ್ಸ್ ಎಕ್ಸ್ಪೀರಿಯನ್ಸ್ ಇದೆ. ನನ್ನ ಕೆರಿಯರ್ ನಾನು ಸ್ಟಾರ್ಟ್ ಮಾಡಿದ್ದು ಬಂದು ವೆಟ್ ಗ್ರೈಂಡರ್ ಕಂಪನಿಯಿಂದ. ಸೊ ನನ್ನ ಫಸ್ಟ್ ಕಂಪನಿ ಬಂದು ಕೈಲಾಶ್ ವೆಟ್ ಗ್ರೈಂಡರ್ ಕಂಪನಿ. ಸೊ ಅದರ ನಂತರ ನಾನು ಶಾಂತ ವೆಟ್ ಗ್ರೈಂಡರ್ ಕಂಪನಿಯಲ್ಲಿ ನಾನು ಜಾಯಿನ್ ಮಾಡಿದೆ. ಅಲ್ಲೂ ಸಹ ನಾನು ವರ್ಕ್ ಮಾಡಿದ್ದೀನಿ. ಅದರ ನಂತರ ನಾನು ವಿಜಯಲಕ್ಷ್ಮಿ ವೆಟ್ ಗ್ರೈಂಡರ್ ಕಂಪನಿಯಲ್ಲೂ ಸಹ ನಾನು ವರ್ಕ್ ಮಾಡಿದ್ದೀನಿ. ಅದರ ನಂತರ ನನಗೆ ನ್ಯಾಷನಲ್ ಲೆವೆಲಲ್ಲಿ ವರ್ಕ್ ಮಾಡಬೇಕು ಅಂತ ಸ್ವಲ್ಪ ಆಸೆ ಬಂತು. ಯಾಕಂದರೆ ಈ ವೆಟ್ ಗ್ರೈಂಡರ್ ಕಂಪನಿ ಜಾಸ್ತಿ ಬಂದು ರೀಜನಲ್ ಲೆವೆಲಲ್ಲೇ ಇದ್ದಿತ್ತು. ಸೊ ಅದರಿಂದಾಗಿ ನ್ಯಾಷನಲ್ ಲೆವೆಲ್ ಕಂಪನಿಯಲ್ಲಿ ವರ್ಕ್ ಮಾಡಬೇಕು ಅಂತ ನಾನು ಪಿಜನ್ ಮತ್ತು ಸಿಂಗರ್ ಅಪ್ಲಯನ್ಸಸ್ಸು ಕೂಡ ಆಫ್ಟರ್ 30 ಇಯರ್ಸ್ ರೀಲಾಂಚ್ ಮಾಡಿದ್ದು ಕರ್ನಾಟಕದಲ್ಲಿ ನಾನೇ. ಸೊ ಆದ ನಂತರ ನಾನು ಕೆಲವೊಂದು ವಾಟರ್ ಪ್ಯೂರಿಫೈಯರ್ ಕಂಪನಿಯಲ್ಲೂ ವರ್ಕ್ ಮಾಡಿದೆ. ಲೈಕ್ ಆಕ್ವಾಗಾರ್ಡ್, ಲಿವ್ ಪ್ಯೂರ್, ನಂತರ ಕೆಂಟ್ ವಾಟರ್ ಪ್ಯೂರಿಫೈಯರ್ ಕಂಪನಿಯಲ್ಲಿ ವರ್ಕ್ ಮಾಡಿದೆ. ನಂತರ ಸ್ವಲ್ಪ ನಾಲೆಜು ಬೆಳೀತು. ಸೊ ಏನಾದರೆ ಒಂದು ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು, ಯಾವುದಾದ್ರೆ ಒಂದು ಪ್ರಾಡಕ್ಟನ್ನು ತಗೊಂಡು ಬಂದು ಹೊಸದಾಗಿ ನಾವು ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು ಅಂತ ನಾನು ಯೋಚನೆ ಮಾಡ್ತಾ ಇರಬೇಕಾದ್ರೆ ನಾನು ವೆಬ್ಸೈಟಲ್ಲಿ ಸರ್ಚ್ ಮಾಡಿದಾಗ ಪೊನ್ಮಣಿ ವೆಟ್ ಗ್ರೈಂಡರ್ ನನಗೆ ಸಿಕ್ತು. ಅದರ ನಂತರ ನಾನೇನು ಮಾಡಿದೆ, ಡೈರೆಕ್ಟ್ ಕಂಪನಿಗೆ ಹೋದೆ. ಕಂಪನಿನ ನಾನು ವಿಸಿಟ್ ಮಾಡಿದೆ. ಅವರ ಪ್ರಾಡಕ್ಟು, ಅವರ ಟೆಕ್ನಾಲಜಿ ಟೋಟಲಿ ಡಿಫ್ರೆಂಟ್ ಇತ್ತು ಕಂಪೇರ್ ಟು ಮೈ ಓಲ್ಡ್ ಕಂಪನೀಸ್. ನನ್ನ ಹಳೆ ಕಂಪನಿಗೆ ಕಂಪೇರ್ ಮಾಡಿದ್ರೆ ಇವ್ರದ್ದು ಟೆಕ್ನಾಲಜಿ ಟೋಟಲಿ ಡಿಫ್ರೆಂಟ್ ಇತ್ತು. ಬಟ್ ಇದ್ರೇನು ನನಗೆ ಅದರ ಮೇಲೆ 100% ಕಾನ್ಫಿಡೆಂಟ್ ಇರಲಿಲ್ಲ. ಕರೆಕ್ಟ್. ಸೊ ಅದರಿಂದಾಗಿ ನಾನೇನು ಮಾಡಿದೆ, ನಮ್ಮ ಬಾಸ್ ಹತ್ರ ರಿಕ್ವೆಸ್ಟ್ ಮಾಡಿ ಒಂದು ಗ್ರೈಂಡರ್ನ ತರಿಸ್ಕೊಂಡು ನಾನು ಪರ್ಸ್ನಲ್ ಆಗಿ ಆ ಗ್ರೈಂಡರ್ನ ನನ್ನ ಮನೆಯಲ್ಲಿ ಯೂಸ್ ಮಾಡಿದ ತಕ್ಷಣ ನನಗೆ ಅವರು ಹೇಳಿದ್ದು ಎಷ್ಟು ಸತ್ಯ, ಈ ಪ್ರಾಡಕ್ಟಲ್ಲಿ ಟೆಕ್ನಾಲಜಿ ಯಾವ ಥರ ಟೋಟಲಿ ಡಿಫ್ರೆಂಟ್ ಇದೆ ಅನ್ನೋದು ನನಗೆ ಒಂದು ಅನಿಸಿಕೆ ಆಯಿತು. ಅದರ ನಂತರ ನಾನು ಇವಾಗ 1 ವರ್ಷ 3 ತಿಂಗಳಾಗ್ತಾ ಇದೆ ಈ ಪ್ರಾಡಕ್ಟನ್ನು ನಾವು ಇವಾಗ ಸಕ್ಸಸ್ಫುಲ್ಲಾಗಿ ಕರ್ನಾಟಕ ಮತ್ತು ಗೋವಾದಲ್ಲಿ ಲಾಂಚ್ ಮಾಡಿದ್ದೀವಿ. ಇವಾಗ ಏಪ್ರಿಲಿಂದ ನಾವು ಬಂದು ಆಂಧ್ರ ಪ್ರದೇಶಲ್ಲೂ ಲಾಂಚ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಓಕೆ. ಪೊನ್ಮಣಿ ಗ್ರೈಂಡರ್ಸ್ ಅಂತ ನಾವು ಈಗಾಗಲೇ ಹೇಳಿದ್ದೀವಿ. ತಮಿಳುನಾಡು, ಕೇರಳದಲ್ಲಿ ಆಲ್ರೆಡಿ ಎಸ್ಟಾಬ್ಲಿಷ್ ಆಗಿರುವಂತಹ ಹೆಸರು ಮಾಡಿದಂತಹ ಒಂದು ಗ್ರೈಂಡರ್. ಈಗ ಹೊಸದಾದಂತಹ ಮಾರ್ಕೆಟ್ ಕರ್ನಾಟಕ ಆಗಿರಲಿ, ಗೋವಾ ಆಗಿರಲಿ, ನೀವು ಹೇಳಿದಂಥ ಆಂಧ್ರ ಪ್ರದೇಶ ಆಗಿರಲಿ, ಹೊಸ ಮಾರ್ಕೆಟಿಗೆ ಪ್ರಾಡಕ್ಟನ್ನು ಸೇಲ್ ಮಾಡುವಾಗ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಎಕ್ಸ್ಪೀರಿಯನ್ಸ್ ಇರುವಂತಹ ನೀವು ಯಾವ ರೀತಿಯ ಒಂದು ಕ್ವೆಶ್ಚನ್ಸ್ ಫೇಸ್ ಮಾಡಬೇಕಾಗುತ್ತೆ? ಇರುವಂತಹ ಎಸ್ಟಾಬ್ಲಿಷ್ಡ್ ಗ್ರೈಂಡರ್ಸ್ ಆಲ್ರೆಡಿ ಇರುತ್ತೆ, ಅದನ್ನು ಹೊರತುಪಡಿಸಿ ಜನರು ಇದನ್ನು ತಗೊಳ್ಬೇಕು ಅನ್ನುವಂಥಲ್ಲಿ ನೀವು ಎಷ್ಟು ಸಾಧನೆಯನ್ನು ಪಡ್ಕೊಂಡಿದ್ದೀರಿ? ಯಾಕಂದರೆ ನಾನು ಸ್ಟಾರ್ಟ್ ಮಾಡಿದಾಗ ನನಗೂ ಸಹ ಬಹಳ ಕಷ್ಟ ಆಯಿತು. ಯಾಕಂದರೆ ಹೊಸ ಬ್ರ್ಯಾಂಡನ್ನು ಲಾಂಚ್ ಮಾಡಿಬಿಟ್ಟು ನಾವು ಇದು ಮಾಡಬೇಕಂದ್ರೆ ಬಹಳ ಕಷ್ಟ ಇದೆ. ಬಟ್ ಈ ಗ್ರೈಂಡ್ರಲ್ಲಿ ಇರುವಂಥ ವಿಶೇಷತೆ ಮತ್ತು ಈ ಮಾರ್ಕೆಟಲ್ಲಿ ಇರುವಂಥ ಡಿಮ್ಯಾಂಡ್, ಈ ಪ್ರಾಡಕ್ಟ್ಗೆ ಮಾರ್ಕೆಟಲ್ಲಿ ಬಹಳ ಡಿಮ್ಯಾಂಡ್ ಇದೆ. ಇದು ಗ್ರೋಯಿಂಗ್ ಫೀಲ್ಡ್. ಸೊ ಅದರಿಂದಾಗಿ ನನಗೆ ಅಷ್ಟೇನು ಕಷ್ಟ ಅನ್ನಿಸ್ಲಿಲ್ಲ. ಸೊ ಪ್ರಾಡಕ್ಟನ್ನು ನಾವು ತೊಗೊಂಡು ಬಂದ್ವಿ. ನಮ್ಮ ಪ್ರಾಡಕ್ಟ್ ಫೀಚರ್ಸ್ ಬಗ್ಗೆ, ನಮ್ಮ ಕಂಪನಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿದ್ವಿ ನಮ್ಮ ಡಿಸ್ಟ್ರಿಬ್ಯೂಟರ್ಸ್ಗೆ, ನಮ್ಮ ಡೀಲರ್ಸ್ಗೆ. ಇವಾಗ ಸಕ್ಸಸ್ಫುಲ್ ಆಗಿ ನಾವು 1 ಇಯರ್ ರನ್ ಮಾಡ್ತಾ ಇದ್ದೀವಿ. ಓಕೆ. ಈಗ ಇಲ್ಲಿರುವಂತಹ ಎಲ್ಲ ಮಳಿಗೆಗಳಲ್ಲಿ ಈ ಪೊನ್ಮಣಿ ಗ್ರೈಂಡರ್ಸ್ ಸಿಗುತ್ತಾ, ಅಲ್ಲ ಕೆಲವು ಹೆಸರಾಂತ ಮಳಿಗೆಗಳಲ್ಲಿ ಮಾತ್ರ ಸಿಗುತ್ತೆ? ಈಗ ಯಾವ್ದಾದ್ರೂ ಹೋಗಿ ತಗೊಳ್ಬೇಕು ಅಂತಿದ್ರೆ ಇಲ್ಲಿ ಮಂಗಳೂರಲ್ಲಿ ಅಥವಾ ಕರ್ನಾಟಕದಲ್ಲಿ ಯಾವುದೆಲ್ಲ ಮಳಿಗೆಗಳಲ್ಲಿ ಇದು ಸಿಗುತ್ತೆ? ಕರ್ನಾಟಕದಲ್ಲಿ ಇವಾಗ ಆಲ್ಮೋಸ್ಟ್ ನಾವು 300 to 400 ಡೀಲರ್ಸಲ್ಲಿ ಪ್ಲೇಸ್ಮೆಂಟ್ ಮಾಡಿದ್ದೇವೆ. ಸೊ ಕರ್ನಾಟಕದಲ್ಲಿ ನಮಗೆ ಸುಮಾರು 12 ಜನ ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ. ಸೊ 12 ಜನ ಡಿಸ್ಟ್ರಿಬ್ಯೂಟರಿಂದ ನಮಗೆ ಒಂದು 400 to 500 ಕೌಂಟರ್ಸಲ್ಲಿ ನಮ್ಮದು ಪ್ರಾಡಕ್ಟ್ಸು ಪ್ಲೇಸ್ಮೆಂಟ್ ಆಗಿದೆ. ಪ್ಲೇಸ್ಮೆಂಟ್ ಆಗಿ ಇವಾಗ ಎಲ್ಲರೂ ಸಕ್ಸಸ್ಫುಲ್ ಆಗಿ ಸೇಲ್ಸ್ ಮಾಡ್ತಾ ಇದ್ದಾರೆ. ಈ ಗೃಹೋಪಯೋಗಿ ವಸ್ತುಗಳು ಹೇಳುವಾಗ ಜನರು ಅವರದೇ ಆದಂಥ ಟೇಸ್ಟ್, ಅವರದೇ ಆದಂಥ ಒಂದು
ಇಂಟ್ರೆಸ್ಟ್ ಅಂದ್ರೆ ಈಗ ಗ್ರೈಂಡರ್ ಹೇಳುವಾಗ ಅವರಿಗೆ ಯಾವ ರೀತಿಯದು ಗ್ರೈಂಡಿಂಗ್ ಆಗಬೇಕು, ಫಾಸ್ಟ್ ಇರಬೇಕು, ಸ್ವಲ್ಪ ಸ್ಮೂತ್ ಪೇಸ್ಟ್ ಇರಬೇಕು, ಅದಕ್ಕೆ ವೇರಿಯೇಷನ್ ಏನಾದರೂ ಇದೆಯಾ ಅಲ್ಲ ನಿಮ್ಮ ಗ್ರೈಂಡರ್ಸ್ ಅಲ್ಲಿ ಒಂದು ಸೆಟ್ ಒನ್ ಟೈಪ್ ಮಾತ್ರ, ಅಥವಾ ಅದರಲ್ಲಿ ವೇರಿಯೇಷನ್ಸ್ ಏನಾದರೂ ಇದೆಯಾ? ಅಂದ್ರೆ ಮನೆಯಲ್ಲಿ ಯೂಸ್ ಮಾಡ್ಲಿಕ್ಕೆ ಏನಾದರೂ, ಅಥವಾ ಹೋಟೆಲಲ್ಲಿ ಕ್ಯಾಂಟೀನಲ್ಲಿ ಯೂಸ್ ಮಾಡುವಂಥದ್ದು, ಪ್ರೊಫೆಷನಲ್ ಯೂಸ್ ಅಂತ ಬೇರೆ ಇರುತ್ತೆ, ಖಂಡಿತ ಹೌಸ್ ಹೋಲ್ಡ್ ಯೂಸಿಗೆ ಬೇರೆ ಇರುತ್ತೆ, ಆ ಟೈಪಿನ ವೇರಿಯೇಷನ್ಸ್ ಏನಾದರೂ ಇದೆಯಾ? ನಾವು ಇದನ್ನ ಏನ್ ಮಾಡಿದೀವಿ ಅಂದ್ರೆ ಮಲ್ಟಿ ಪರ್ಪಸ್ ವೆಟ್ ಗ್ರೈಂಡರ್ ಅಂತ ಹೇಳ್ತೀವಿ. ಓಕೆ. ಸೊ ನಾವಿವಾಗ ಸಾಧಾರಣ ಏನ್ ಮಾಡಿದೀವಿ ಅಂದ್ರೆ ನಮ್ಮಲ್ಲಿರುವಂತ ಕೆಲವೊಂದು ಮಾಡಲ್ಸ್ ಇಟ್ ಈಸ್ ಓನ್ಲಿ ಫಾರ್ ಡೊಮೆಸ್ಟಿಕ್ ಪರ್ಪಸ್, ಅಂದ್ರೆ ಮನೇಲಿ ಯೂಸ್ ಮಾಡ್ಲಿಕ್ಕೆ ಮಾತ್ರ. ಬಟ್ ಕೆಲವೊಂದು ಮಾಡಲ್ನ ನಾವೇನ್ ಮಾಡಿದೀವಿ ಅಂದ್ರೆ ಮಲ್ಟಿ ಪರ್ಪಸ್ ವೆಟ್ ಗ್ರೈಂಡರ್ ಅಂತ ನಾವು ಒಂದು ಫಸ್ಟ್ ಟೈಮ್ ಇನ್ ಇಂಡಿಯಾ 3 ಲೀಟರ್ ವೆಟ್ ಗ್ರೈಂಡರ್ ನಾವು ಲಾಂಚ್ ಮಾಡಿದೀವಿ. ಇದು ಮಲ್ಟಿ ಪರ್ಪಸ್ ವೆಟ್ ಗ್ರೈಂಡರ್ ಯಾಕೆ ಅಂದ್ರೆ ಲಾರ್ಜ್ ಫ್ಯಾಮಿಲಿ ಇರ್ಬೋದು, ಕೆಲವೊಂದು ಮನೆಯಲ್ಲಿ ರೂರಲ್ ಅಲ್ಲಿ ನೀವು ನೋಡಿದ್ರೆ ಲಾರ್ಜ್ ಫ್ಯಾಮಿಲಿ ಇರ್ತಾರೆ, ಜಾಯಿಂಟ್ ಫ್ಯಾಮಿಲಿ ಇರ್ತಾರೆ, ಎಷ್ಟೊಂದು ಅಡಿಗೆ ಮಾಡ್ಲಿಕ್ಕೆ ಇರುತ್ತೆ, 10 ಜನ ಇರ್ತಾರೆ ಫ್ಯಾಮಿಲಿಯಲ್ಲಿ. ಸೊ ಅವರಿಗೆ ಅಡಿಗೆ ಮಾಡಲಿಕ್ಕೆ ಅವರಿಗೆ ಒಂದು ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಮಾಡಲಿಕ್ಕೆ ಗ್ರೈಂಡರ್ ಬೇಕೇ ಬೇಕು. ಅದರಿಂದಾಗಿ ಆ ಮಲ್ಟಿಪರ್ಪಸ್ ಗ್ರೈಂಡರ್ ಯೂಸ್ ಆಗುತ್ತೆ. ಎರಡನೇದಾಗಿ ಇವಾಗ ನೋಡಿದ್ರೆ ನಿಮಗೆ ಎಲ್ಲ ಕಡೆ PG ಪೇಯಿಂಗ್ ಗೆಸ್ಟ್ ಎಲ್ಲ ರನ್ ಮಾಡ್ತಾ ಇರ್ತಾರೆ. ಸೊ ಅಲ್ಲೂ ಸಹ ಅವರಿಗೆ ವೆಟ್ ಗ್ರೈಂಡರ್ ಬೇಕೇ ಬೇಕು. ಅದರ ನಂತರ ಬಂದು ಸ್ಮಾಲ್ ರೆಸ್ಟೋರೆಂಟ್ಸ್ ಇರುತ್ತೆ, ರೆಸ್ಟೋರೆಂಟ್ಸ್ಗೂ ಸಹ ಗ್ರೈಂಡರ್ಸ್ ಬೇಕೇ ಬೇಕು. ಬಟ್ ನೀವು ದೊಡ್ಡ ಮನೆಗೆ ಇರ್ಬೋದು, ಇಲ್ಲಾಂದರೆ PGಗೆ ಇರ್ಬೋದು, ಇಲ್ಲಾಂದರೆ ಹೋಟೆಲ್ಗೆ ತಗೊಂಡಾಗ ಸಾಧಾರಣ ವೆಟ್ ಗ್ರೈಂಡರ್ಸ್ ಬಂದು ಬಹಳ ಕಾಸ್ಟ್ಲಿ ಇರುತ್ತೆ, ಯಾಕಂದರೆ ಕಮರ್ಷಿಯಲ್ ಪರ್ಪಸ್ಸು ಯೂಸ್ ಮಾಡಬೇಕು. ಎರಡನೇದಾಗಿ ಅದು ಇಡಲಿಕ್ಕೆ ಸ್ಪೇಸು ಸಹ ಜಾಸ್ತಿ ತಗೊಳುತ್ತೆ. ಬಟ್ ನಾವು ಒಂದು ವೆಟ್ ಗ್ರೈಂಡರ್, ಯೂನಿಕ್ ವೆಟ್ ಗ್ರೈಂಡರ್ನ ಲಾಂಚ್ ಮಾಡಿದ್ದೀವಿ. ಅದು ಬಂದು ಮನೆ ಪರ್ಪಸ್ಗೂ ಯೂಸ್ ಮಾಡ್ಬೋದು, ಹೋಟೆಲ್ ಪರ್ಪಸ್ಗೂ ಯೂಸ್ ಮಾಡ್ಬೋದು, ಕಾಸ್ಟ್ ಎಫೆಕ್ಟಿವ್ ಆಗೂ ಇದೆ. ಸರ್, ನೀವು ಈಗಾಗಲೇ ಕಾಸ್ಟ್ ಬಗ್ಗೆ ಮಾತಾಡಿದ್ದೀರಾ, ಕಾಸ್ಟ್ನ ಬಗ್ಗೆ, ಅದರ ಇಫೆಕ್ಟಿವ್ನೆಸ್ ಬಗ್ಗೆ ಮತ್ತೆ ಮಾತಾಡೋಣ. ಆದರೆ ಈ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟದಾದಂಥ ವಿರಾಮವನ್ನು ತಗೊಂಡು ಮತ್ತೆ ಬರೋಣ. ಪೊನ್ಮಣಿ ಗ್ರೈಂಡರ್ಸ್ ಈಗಾಗಲೇ ಕರಾವಳಿಯಲ್ಲಿ ಹೆಸರಾಂತ ಗ್ರೈಂಡರ್ ಆಗಿ ಮೂಡಿ ಬರ್ತಾ ಇದೆ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಕಾರ್ಯಕ್ರಮದಲ್ಲಿ ನೀಡಲಿಕ್ಕಿದ್ದಾರೆ, ಆದರೆ ಒಂದು ಪುಟ್ಟ ವಿರಾಮದ ನಂತರ. ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಪೊನ್ಮಣಿಯಿನ ಹೊಸ ಪರಿಚಯ 3 ಲೀಟರ್ ಪೊನ್ಮಣಿ ಪವರ್ ಪ್ಲಸ್ ಅಂಡ್ ಪ್ರೈಡ್ ಪ್ಲಸ್. ಇಂಡಿಯಾದಲ್ಲಿ ಮೊದಲ ಬಾರಿಗೆ ಡ್ರಮ್ ಬಿಚ್ಚೋ ಸೌಕರ್ಯ ಟಿಲ್ಟಿಂಗ್ ಗ್ರೈಂಡರ್. ಪರಿಚಯ ಕೊಡುಗೆ ₹1000 ಉಳಿದೆಯೇ. ವಿರಾಮದ ನಂತರ ಮತ್ತೆ ಸ್ವಾಗತ. ಪೊನ್ಮಣಿ ಗ್ರೈಂಡರ್ಸ್ ಕರಾವಳಿಯಲ್ಲಿ ಮನೆ ಮನೆ ಮಾತಾಗಿರುವಂತಹ ಪೊನ್ಮಣಿ ಗ್ರೈಂಡರ್ಸ್ನ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಇವತ್ತು ನಾವು ಪಡೆದುಕೊಳ್ತಾ ಇದ್ದೇವೆ. ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಆದಂತಹ ಗೋಪಿ ಅವರು ನಮ್ಮ ಜೊತೆ ಇದ್ದಾರೆ. ಗೋಪಿ ಅವರು, ಈಗಾಗಲೇ ನಾವು ಬ್ರೇಕಿಗೆ ಹೋಗೋ ಮೊದಲು ಕಾಸ್ಟ್ನ ಬಗ್ಗೆ ಮಾತಾಡ್ತಾ ಇದ್ವಿ. ಪೊನ್ಮಣಿ ಗ್ರೈಂಡರ್ಸ್ ಕಾಸ್ಟ್ ಇಫೆಕ್ಟಿವ್ ಆಗಿದೆ ಅಂತ. ನೀವು ಇಷ್ಟೊಂದು ಗ್ರೈಂಡರ್ ಕಂಪನಿ ಎಲ್ಲ ವರ್ಕ್ ಮಾಡಿದ್ದೀರಾ, ಕಂಪ್ಯಾರಿಸನ್ ಅಲ್ಲಿ ಇದು ಹೇಗೆ ಕಾಸ್ಟ್ ಎಫೆಕ್ಟಿವ್, ಅಂದ್ರೆ ಆನ್ ಅ ಪ್ರೈಸ್ ಬೇಸಿಸ್ ಅಲ್ಲ ಕ್ವಾಲಿಟಿ ಬೇಸಿಸ್ ಅಲ್ಲಿ ಇಷ್ಟು ಕೊಟ್ರೆ ಪರವಾಗಿಲ್ಲ ಅನ್ನುವಂತಹ ಒಂದು ಕಂಪ್ಯಾರಿಸನ್ ಅಲ್ಲಿ ಇದೆ? ಮೇಡಮ್, ನಾವು ನೋಡಿ ಈ ವೆಟ್ ಗ್ರೈಂಡರ್ನ 2 ಪ್ಯಾರಾಮೀಟರ್ ಅಲ್ಲಿ ನಾವು ಇದು ಮಾಡಿದ್ದೀವಿ. ಒಂದು ಬಂದು ನಮ್ಮ ಪ್ರಾಡಕ್ಟು ಕ್ವಾಲಿಟಿ ಇರಬೇಕು, ಯಾಕಂದ್ರೆ ಕ್ವಾಲಿಟಿಯಲ್ಲಿ ಯಾವುದೇ ರೀತಿಯಾದ ಕಾಂಪ್ರಮೈಸಿಂಗ್ ನಾವು ಮಾಡ್ತಾ ಇಲ್ಲ. ಯಾಕಂದ್ರೆ ಸಿನ್ಸ್ ಅವರ್ಸ್ ಇಸ್ ಎ ನ್ಯಾಷನಲ್ ಅವಾರ್ಡ್ ವಿನ್ನರ್ ಕಂಪನಿ, ನಾವು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಅದರಿಂದಾಗಿ ನಾವು ಬಂದು ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ ಮತ್ತು ಪ್ರೈಸು ಸಹ ಅವರಿಗೆ ತುಂಬ ಕಂಫರ್ಟಬಲ್ ಆಗಿರಬೇಕು ಅಂದ್ಬಿಟ್ಟು ರೀಸನಬಲ್ ಪ್ರೈಸಿಂಗಲ್ಲಿ ವಿತ್ ಕ್ವಾಲಿಟಿ, ವೆರಿ ಗುಡ್ ಕ್ವಾಲಿಟಿ ವೆಟ್ ಗ್ರೈಂಡರ್ ನಾವು ಕೊಡ್ತಾ ಇದ್ದೀವಿ. ಓಕೆ. ಈಗ ಪೊನ್ಮಣಿ ಗ್ರೈಂಡರ್ಸ್ ಅವಾರ್ಡ್ ವಿನ್ನಿಂಗ್ ಕಂಪನಿ ಅಂತ ನಾವೀಗಾಗಲೇ ಕೇಳಿದ್ದೀವಿ. ಎಷ್ಟೊಂದು ವೆಟ್ ಗ್ರೈಂಡರ್ ಕಂಪನಿಗಳು ಇವೆ ಆಲ್ರೆಡಿ ಮಾರ್ಕೆಟ್ನಲ್ಲಿ. ಹೆಸರುಗಳು ನಮಗೆ ರಿಜಿಸ್ಟರ್ ಆಗಬೇಕಾದ್ರೆ ಟೈಮ್ ಬೇಕಾಗುತ್ತೆ. ಇದೀಗ ಕರಾವಳಿಗೆ ಎಂಟರ್ ಆದಂತಹ ಪೊನ್ಮಣಿ ಗ್ರೈಂಡರ್ ನ್ಯಾಷನಲ್ ಲೆವೆಲ್ ಅವಾರ್ಡ್ ವಿನ್ನಿಂಗ್ ಗ್ರೈಂಡರ್ ಆಗಿರಬೇಕಾದ್ರೆ ಅದರದ್ದು ಒಂದು ಹಿಸ್ಟ್ರಿ ಅಥವಾ ಕಂಪನಿ ಬಗ್ಗೆ ಏನಾದರೂ ಒಂದು ಮಾಹಿತಿ ಇರಬೇಕು. ಅದನ್ನು ನಮ್ಮ ವೀಕ್ಷಕರ ಜೊತೆ ಒಂದು ಸ್ವಲ್ಪ ಹಂಚ್ಕೊಳ್ತಿದ್ರೆ ಒಳ್ಳೆಯದಾಗ. ಖಂಡಿತ ಮೇಡಮ್. ನಮ್ಮ ಕಂಪನಿ ಸ್ಟಾರ್ಟ್ ಆಗಿದ್ದು ಬಂದು 1985 ಅಲ್ಲಿ. ಸೊ ನಮ್ಮ ಕಂಪನಿ ಚೇರ್ಮನ್ ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಸ್ಟರ್ ಕುಮರೇಶನ್ ಅವರು ಬಂದು ಅಶೋಕ್ ಲೈಲ್ಯಾಂಡಲ್ಲಿ ವರ್ಕ್ ಮಾಡ್ತಾ ಇದ್ರು. ಸೊ ಅವರು ಬಂದು ಬೇಸಿಕಲಿ BE ಪ್ಲಸ್ MBA. ಅವರಿಗೆ ಟೆಕ್ನಿಕಲ್ ನಾಲೆಜು ತುಂಬ ಇದರಿಂದ ಅವ್ರೇನು ಮಾಡಿದ್ರು ಅಂದರೆ ಬಂದ್ಬಿಟ್ಟು 1985 ಅಲ್ಲಿ ಈ ಆರ್ಗನೈಸೇಷನ್ನ ಸ್ಟಾರ್ಟ್ ಮಾಡಿಬಿಟ್ಟು ಫಸ್ಟ್ ಬಂದು ಅವರು ಓಪನ್ ಟೈಪ್ ಗ್ರೈಂಡರ್ಸ್ ಅಂತ ಕಮರ್ಷಿಯಲ್ ವೆಟ್ ಗ್ರೈಂಡರ್ಸು ಮತ್ತು ಟಿಲ್ಟಿಂಗ್ ಗ್ರೈಂಡರ್ಸನ್ನು ಮಾಡ್ತಾಯಿದ್ರು. ಇನ್ 2006-07 ಅವರು ಬಂದು ಟೇಬಲ್ ಟಾಪ್ ಗ್ರೈಂಡರ್ ಅನ್ನು ಲಾಂಚ್ ಮಾಡಿದ್ರು. ಆವಾಗ ಬಂದು ಗೌರ್ಮೆಂಟ್ ಆಫ್ ಇಂಡಿಯಾ ಎವ್ರಿ ಇಯರ್ ಒಂದು ಹೊಸ ಪ್ರಾಡಕ್ಟಿಗೆ ಅವ್ರು ಬಂದು ನ್ಯಾಷನಲ್ ಅವಾರ್ಡ್ ಕೊಡಲಿಕ್ಕೆ ಅವರ ಗೌರ್ಮೆಂಟ್ ಆಫ್ ಇಂಡಿಯಾದಲ್ಲಿ ಒಂದು ಅಥರೈಸೇಷನ್ ಇದೆ. ಆವಾಗ ಅವರು ಬಂದು 2006 ವೆಟ್ ಗ್ರೈಂಡರ್ಗೆ ಯಾವುದು ಬೆಸ್ಟ್ ವೆಟ್ ಗ್ರೈಂಡರ್ನ ಚೂಸ್ ಮಾಡಿ ನ್ಯಾಷನಲ್ ಅವಾರ್ಡ್ ಕೊಡಬೇಕು ಅಂತ ಡಿಸೈಡ್ ಮಾಡಿದಾಗ 25 ಕಂಪನೀಸ್ 25 ಕಂಪನೀಸು ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರು.
ಪಾರ್ಟಿಸಿಪೇಟ್ ಮಾಡಿದಾಗ ನಮ್ಮ ಪ್ರಾಡಕ್ಟಿಗೆ ಬಂದು ಅವರು ಬೆಸ್ಟ್ ಕ್ವಾಲಿಟಿ ಪ್ರಾಡಕ್ಟ್ ಅಂತ ಡಿಸೈಡ್ ಮಾಡಿ ನಮ್ಮ ಪ್ರಾಡಕ್ಟಿಗೆ ಅವ್ರು ಬಂದು 2006 ನ್ಯಾಷನಲ್ ಅವಾರ್ಡನ್ನು ಅವರು ಕೊಟ್ಟಿದ್ದಾರೆ. ವೆರಿ ಗುಡ್ ಸರ್. ತಮಿಳುನಾಡುವಲ್ಲಿ ಅಥವಾ ಕೇರಳದಲ್ಲಿ ಈಗಾಗಲೇ ಹೆಸರನ್ನ ಮಾಡಿದಂಥ ಗ್ರೈಂಡರ್ ಖಂಡಿತ ನ್ಯಾಷನಲ್ ವೈಸ್ ಹೋಗಬೇಕು ಅಂತಿರುವವರು ನಾರ್ತ್ಗೆ ಹೋಗ್ಬೋದಿತ್ತು, ಆದರೆ ಕರಾವಳಿಯಲ್ಲಿ ಬರಲಿಕ್ಕೆ ಏನಾದರೂ ಸ್ಪೆಸಿಫಿಕ್ ಆದ ರೀಸನ್, ಕರ್ನಾಟಕ ಆಗಿರ್ಬೋದು, ಗೋವಾ ಆಗಿರ್ಬೋದು, ಕರಾವಳಿ ಅತ್ತ ನಿಮ್ಮ ಹೆಜ್ಜೆ ನೀಡಲಿಕ್ಕೆ ಪೊನ್ನಮಣಿ ಗ್ರೈಂಡರ್ಸನ್ನು ಇಂಟ್ರೊಡ್ಯೂಸ್ ಮಾಡಲಿಕ್ಕೆ ಏನಾದರೂ ಸ್ಪೆಸಿಫಿಕ್ ರೀಸನ್ ಏನಾದರೂ ಇದೆಯಾ? ಮೇಡಮ್, ನಮ್ಮ ಕಂಪನಿ ಬಂದು ಸಕ್ಸಸ್ಫುಲ್ಲಾಗಿ 32 ಇಯರ್ಸಲ್ಲಿ ನಂಬರ್ 1 ಪೊಸಿಷನಲ್ಲಿ ನಾವು ಬಂದು ತಮಿಳ್ನಾಡಲ್ಲಿ ಇದ್ದೀವಿ. 15 ಇಯರ್ಸ್ ಆಗಿ ಇವಾಗ ನಂಬರ್ 1 ಪೊಸಿಷನಲ್ಲಿ ನಾವು ಕೇರಳದಲ್ಲಿ ಇದ್ದೀವಿ. ಸೊ ನಾನು ನಮ್ಮ ಬಾಸ್ನ ಹೋಗಿ ಅಪ್ರೋಚ್ ಮಾಡಿದಾಗ ನಮ್ಮ ಬಾಸಲ್ಲಿ ನಾನು ಕೇಳಿದ್ದ ಕ್ವಶನ್ ಒಂದೇ, ಸರ್ ನೀವು ತಮಿಳ್ನಾಡಲ್ಲಿ 32 ವರ್ಷದಿಂದ ಇದ್ದೀರಾ, ಕೇರಳದಲ್ಲಿ ಬಂದು ನೀವು 15 ವರ್ಷದಿಂದ ಇದ್ದೀರಾ, ಬಟ್ ನೀವು ಕರ್ನಾಟಕಕ್ಕೆ ಬರಲಿಕ್ಕೆ ಯಾಕಿಷ್ಟು ತಡವಾಯಿತು ಅಂತ. ಅದಕ್ಕೆ ಅವರು ಕೊಟ್ಟಿದ್ದ ಉತ್ತರ ಏನಂದರೆ, ಗೋಪಿಯವರೇ ನೀವು ಸಿಗಲಿಲ್ವಲ್ಲ ನನಗೆ ಅಂತ. ಯಾಕಂದರೆ ಈ ಪ್ರಾಡಕ್ಟ್ನ ಸೇಲ್ ಮಾಡೋದು ಅಷ್ಟೇನು ಈಸಿ ಅಲ್ಲ ಮೇಡಮ್, ಯಾಕಂದರೆ ತುಂಬ ಕಾಂಪಿಟೇಟರ್ಸ್ ಎಲ್ಲ ಇದ್ದಾರೆ. ಸೊ ಈ ಪ್ರಾಡಕ್ಟ್ ಬಗ್ಗೆ ಇನ್ ಡೆಪ್ತ್ ಗೊತ್ತಿರೋರಿಗೆ ಮಾತ್ರ ಈ ಪ್ರಾಡಕ್ಟನ್ನು ತೊಗೊಂಡು ಬಂದು ಸೇಲ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಅದರ ಸಲುವಾಗಿ ಸೊ ನಾವು ಬಂದು ಇಷ್ಟು ತಡವಾಗಿ ಬಂದ್ರೇನು ಏನಂದರೆ, ಬೇಸಿಕಲಿ ನಾರ್ತಲ್ಲಿ ಬಂದು ವೆಟ್ ಗ್ರೈಂಡರ್ ಸೇಲ್ಸು ಬಹಳ ಕಡಿಮೆ ಇದೆ ಮೇಡಮ್. ಸೌತಲ್ಲಿ ಬಂದು ವೆಟ್ ಗ್ರೈಂಡರ್ ಸೇಲ್ಸು ಜಾಸ್ತಿ ಇದೆ. ಎಸ್ಪೆಷಲಿ ಕರ್ನಾಟಕದಲ್ಲಿ ಕರಾವಳಿಯಲ್ಲಿ ಕೋಸ್ಟಲ್ ಬೆಲ್ಟಲ್ಲಿ ದಕ್ಷಿಣ ಕನ್ನಡ, ಉಡುಪಿ ಮತ್ತು ಕಾರವಾರ ಬೆಲ್ಟಲ್ಲಿ ವೆಟ್ ಗ್ರೈಂಡರ್ಸ್ ಬಹಳ ಯೂಸ್ ಮಾಡ್ತಾರೆ. ಸೊ ಮೇಯ್ನ್ಲಿ ಬಂದು ಅವರಿಗೆ ಮಸಾಲಾಸ್ ಗ್ರೈಂಡ್ ಮಾಡ್ತಾರೆ. ಮಸಾಲಾಸ್ ಗ್ರೈಂಡ್ ಮಾಡೋದಕ್ಕೆ ಅವರಿಗೆ ಒಂದು ಒಳ್ಳೆ ವೆಟ್ ಗ್ರೈಂಡರ್ ಬೇಕಾಗಿದೆ. ಸೊ ಆಲ್ರೆಡಿ ಬೇರೆ ವೆಟ್ ಗ್ರೈಂಡರ್ ಕಂಪನೀಸು ಸಹ ಮಾರ್ಕೆಟಲ್ಲಿ ಇದೆ. ಸೊ ನಾವು ಅದರಲ್ಲಿ ದಿ ಬೆಸ್ಟ್ ಆಗಿರಬೇಕು ಅಂದ್ಬಿಟ್ಟು ಇವಾಗ ಬಂದು ನಾವು ಹೊಸ ರೀತಿಯಾದ ಡ್ರಮ್ ಡಿಟ್ಯಾಚಬಲ್, ಫಸ್ಟ್ ಟೈಮ್ ಇನ್ ಇಂಡಿಯಾ ವಿತ್ ಡ್ರಮ್ ಡಿಟ್ಯಾಚಬಲ್ ಟಿಲ್ಟಿಂಗ್ ಗ್ರೈಂಡರ್ನ ನಾವು ಲಾಂಚ್ ಮಾಡಿದ್ದೀವಿ. ಸೊ ಇದನ್ನು ಆಲ್ರೆಡಿ ನಮ್ಮ ಕಸ್ಟಮರ್ಸ್ ಯೂಸ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಈ ಪ್ರಾಡಕ್ಟಿಂದ ಬಹಳ ಒಂದು ಸಂತೋಷ ತಂದಿದೆ ಮೇಡಮ್. ಓಕೆ, ವೆರಿ ಗುಡ್. ಬೆಟರ್ ಲೇಟ್ ದೆನ್ ನೆವರ್ ಅಂತ ಹೇಳ್ತಾರೆ. ನೀವು ಬಂದಿದ್ದು ಲೇಟ್ ಆಗಿದ್ರು ಪರವಾಗಿಲ್ಲ, ಇಟ್ ಈಸ್ ಲೈಕ್ ಗುಡ್ ಯು ಕಮ್ ಟು ಕರಾವಳಿ ಬೆಲ್ಟ್. ನೀವು ಬಂದಿದ್ರಿಂದಾಗಿ ಪೊನ್ಮಣಿ ಗ್ರೈಂಡರ್ಸ್ ಕೂಡ ನಮ್ಮ ಹತ್ರ ಬರುವಂತ ಒಂದು ಸುವರ್ಣ ಅವಕಾಶ ನಮ್ಮ ಕರಾವಳಿ ಜನರಿಗೆ ಸಿಕ್ಕಿದೆ. ಹಾಗಾದ್ರೆ ಈ ಕರಾವಳಿಯ ಜನರು ಪೊನ್ಮಣಿ ಗ್ರೈಂಡರ್ಸ್ ತಗೊಳ್ಬೇಕು ಅಂದ್ರೆ ಅವರಿಗೆ ಏನಾದ್ರೂ ಒಂದು ಪ್ಲಸ್ ಪಾಯಿಂಟ್ ಸಿಗ್ಬೇಕು. ಯಾವ್ದಾದ್ರು ಒಂದು ರೀಸನ್ ಅಥವಾ 2 ರೀಸನ್, ಇಷ್ಟೊಂದು ಗ್ರೈಂಡರ್ಸ್ ಅಲ್ಲಿ ವರ್ಕ್ ಮಾಡಿದಂತ ನೀವು ಪೊನ್ಮಣಿ ಗ್ರೈಂಡರ್ಸ್ ಯಾಕೆ ಬೇರೆ ಗ್ರೈಂಡರ್ಸ್ ಇಂದ ಡಿಫ್ರೆಂಟ್ ಅಂತ ಯಾರಾದ್ರೂ ಒಂದು ಕ್ಲೈಂಟ್ ಕೇಳಿದ್ರೆ ಏನ್ ಹೇಳ್ತೀರಾ ಸರ್? ಮೇಡಮ್, ಫಸ್ಟ್ ಬಂದು ನಾವು ಬಂದು ನ್ಯಾಷನಲ್ ಅವಾರ್ಡ್ ವಿನ್ನರ್ ಕಂಪನಿ. ರೈಟ್. ಈ ನ್ಯಾಷನಲ್ ಅವಾರ್ಡ್ ನಮಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಯಾಕೆ ಕೊಟ್ಟಿದ್ದಾರೆ ಅಂದರೆ, ಮೇಯ್ನ್ ರೀಸನ್ ಬಂದು ಕ್ವಾಲಿಟಿ. ಯಾಕಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ ಬಂದು ಚೆಕ್ ಮಾಡಿಬಿಟ್ಟು ನಮ್ಮ ಕ್ವಾಲಿಟಿ ಪ್ರಾಡಕ್ಟ್ ಅಂತ ಅವರು ಬಂದು ನಮಗೆ ಸರ್ಟಿಫೈಡ್ ಮಾಡಿ ನ್ಯಾಷನಲ್ ಅವಾರ್ಡನ್ನು ಕೊಟ್ಟಿದ್ದಾರೆ. ಒಂದು. ಎರಡನೇದು, ನಮ್ಮ ಗ್ರೈಂಡಿಂಗ್ ಟೈಮಿಂಗ್ಸ್, ವೆಟ್ ಗ್ರೈಂಡರ್ ಗ್ರೈಂಡಿಂಗ್ ಟೈಮಿಂಗ್ಸ್ ನಾವು ಪ್ರೌಡ್ಲಿ ಹೇಳ್ತೀವಿ 10 to 20 ಮಿನಿಟ್ಸ್ ಅಂತ. 10 ರಿಂದ 20 ನಿಮಿಷದ ಒಳಗಡೆ ಗ್ರೈಂಡ್ ಆಗುತ್ತೆ ಅಂತ. 10 ರಿಂದ 20 ನಿಮಿಷದ ಒಳಗಡೆ ಗ್ರೈಂಡ್ ಆಗೋದ್ರಿಂದ ನಮಗೆ ಸಮಯನೂ ಉಳಿಯುತ್ತೆ. ಎರಡನೇದು ಮೋಸ್ಟ್ ಇಂಪಾರ್ಟೆಂಟ್, ಎಲೆಕ್ಟ್ರಿಸಿಟಿ ಪವರ್, ವೆರಿ ಇಂಪಾರ್ಟೆಂಟ್, ಪವರ್ ನಾವು ಸೇವ್ ಮಾಡ್ಬೋದು. ಸರ್, ನೀವು ಪವರ್ ಅಂತ ಹೇಳಿದ ತಕ್ಷಣ ಇನ್ನೊಂದು ಜ್ಞಾಪಕಕ್ಕೆ ಬಂತು. ಹೆಚ್ಚಾಗಿ ಈ ಮಿಕ್ಸಿ ಯೂಸ್ ಮಾಡೋರು ಗ್ರೈಂಡರ್ಗೆ ಹೋಗಲ್ಲ, ಯಾಕಂದ್ರೆ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಬರುತ್ತೆ. ಖಂಡಿತ. ಈಗ ಫ್ಯಾನ್ ಯೂಸ್ ಮಾಡೋರು AC ಯೂಸ್ ಮಾಡೋದಾದ್ರೆ AC ಅರ್ಧ ಸ್ವಲ್ಪ ಹೊತ್ತು ಯೂಸ್ ಮಾಡಿ ಆಫ್ ಮಾಡಿ ಮತ್ತೆ ಫ್ಯಾನ್ ಅಲ್ಲಿ ಯೂಸ್ ಮಾಡ್ತಾರೆ. ಸೊ ಅಂತ ಏನಾದರೂ ಎಕ್ಸ್ಟ್ರಾ ಪವರ್ ಕನ್ಸ್ಯೂಮಿಂಗ್ ಅಥವಾ ಜಾಸ್ತಿ ಬಿಲ್ ಬರುವಂತಹ ಮೋಟರ್ಸ್ ಏನಾದರೂ ಇದೆಯಾ, ಅಥವಾ ಇಸ್ ಇಟ್ ಲೈಕ್ ಕನ್ಸ್ಯೂಮಬಲ್? ಯಾವ ರೀತಿಯ ಮೋಟರ್ಸ್ ಯೂಸ್ ಆಗುತ್ತೆ? ಇಲ್ಲ ಮೇಡಮ್, ನಾರ್ಮಲಿ ಬಂದರೆ ಮಿಕ್ಸಿಯಲ್ಲಿ ಬಂದು ವ್ಯಾಟೇಜು ಪವರ್ ಜಾಸ್ತಿ ಇರುತ್ತೆ. ಇದಕ್ಕೆ ಬಂದು ನಿಮಗೆ ವ್ಯಾಟೇಜ್ ಕಡಿಮೆನೇ ಇರುತ್ತೆ, ಇನ್ನೂ ಕಡಿಮೆ ಇರುತ್ತೆ. 150-180 ವ್ಯಾಟೇಜ್ ಇರುತ್ತೆ. 960 RPM ಅಂತೀವಿ ನಾವು. ಮ್ಯಾಕ್ಸಿಮಮ್ 1440 RPM. ಇವಾಗ ನಮ್ಮ ಟಿಲ್ಟಿಂಗ್ ಗ್ರೈಂಡರಲ್ಲಿ ನೋಡಿದ್ರೆ ನಿಮಗೆ 1440 RPM ಇರುತ್ತೆ. ಅದರಿಂದ ಏನಾಗುತ್ತೆ ಅಂದರೆ ಗ್ರೈಂಡಿಂಗು ಬೇಗ ಆಗುತ್ತೆ, ನಂತರ ಬಂದು ವಿದ್ಯುತ್ತು ಸಹ ನಿಮಗೆ ಸೇವ್ ಆಗುತ್ತೆ, ಅಷ್ಟೇನು ಕನ್ಸಪ್ಷನ್ ಆಗೋದಿಲ್ಲ. ಅಪ್ರಾಕ್ಸಿಮೇಟ್ಲಿ ಹೇಳೋದಕ್ಕೆ ಹೋದರೆ ನೀವು 3 ಗಂಟೆ ಯಾರು ಯೂಸ್ ಮಾಡೋದಿಲ್ಲ ಕಸ್ಟಮರ್ಸ್. ನೀವು ಕಂಟಿನ್ಯೂಸ್ 3 to 4 ಅವರ್ಸ್ ಯೂಸ್ ಮಾಡಿದ್ರೆ ನಿಮಗೆ 1 ಯೂನಿಟ್ ಕರೆಂಟ್ ಕನ್ಸಂಪ್ಷನ್ ಆಗುತ್ತೆ. ಬಟ್ ನೀವು ಬಂದು 15 ರಿಂದ 20 ನಿಮಿಷದಲ್ಲಿ ಪೊನ್ಮಣಿ ಗ್ರೈಂಡರಲ್ಲಿ ನಿಮ್ಮ ಕೆಲಸನ ನೀವು ಮುಗಿಸ್ಬೋದು, ಗ್ರೈಂಡಿಂಗ್ ಮುಗಿಸ್ಬೋದು. ಪೊನ್ಮಣಿ ಗ್ರೈಂಡರ್ನ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನಾವು ಪಡೆದುಕೊಳ್ತೀವಿ. ಆದರೆ ಈ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮದ ಸಮಯ ಆಗಿದೆ. ವಿಲ್ ಬಿ ರೈಟ್ ಬ್ಯಾಕ್ ಆನ್ ಪೊನ್ಮಣಿ ಗ್ರೈಂಡರ್ಸ್ನ ಬಗ್ಗೆ ಹೆಚ್ಚಿನ ಮಾಹಿತಿಯ ಒಂದು ವಿಶೇಷವಾದಂತಹ ಸಂಚಿಕೆಯಲ್ಲಿ.
ರಾಷ್ಟ್ರೀಯ ಪ್ರಶಸ್ತಿ ಪಡೆದ ಪೊನ್ಮಣಿಯಿನ ಹೊಸ ಪರಿಚಯ 3 ಲೀಟರ್ ಪೊನ್ಮಣಿ ಪವರ್ ಪ್ಲಸ್ ಅಂಡ್ ಪ್ರೈಡ್ ಪ್ಲಸ್. ಇಂಡಿಯಾದಲ್ಲಿ ಮೊದಲ ಬಾರಿಗೆ ಡ್ರಮ್ ಬಿಚ್ಚೋ ಸೌಕರ್ಯ ಟಿಲ್ಟಿಂಗ್ ಗ್ರೈಂಡರ್. ಪರಿಚಯ ಕೊಡುಗೆ ₹1000 ಉಳಿದೆಯೇ. ವಿರಾಮದ ನಂತರ ಮತ್ತೆ ಸ್ವಾಗತ. ವೀಕ್ಷಕರೇ, ಗೃಹೋಪಯೋಗಿ ವಸ್ತುಗಳು ಅಂದರೆ ಎಲ್ರಿಗೂ ನಮಗೆ ಕುತೂಹಲಕಾರಿಯಾದಂಥ ಒಂದು ಇಂಟ್ರೆಸ್ಟ್ ಅನ್ನ ಕ್ರಿಯೇಟ್ ಮಾಡುವಂತಹ ಒಂದು ಕಾರ್ಯಕ್ರಮ. ಹಾಗಾಗಿ ಕರಾವಳಿ ಕರ್ನಾಟಕದಲ್ಲಿ ಈಗಾಗಲೇ ಮನೆ ಮಾತಾಗಿರುವಂತಹ ಪೊನ್ಮಣಿ ಗ್ರೈಂಡರ್ಸ್ ನಾವೆಲ್ಲ ಕಡೆ ನೋಡ್ತಾ ಇದ್ದೇವೆ. ಪೊನ್ಮಣಿ ಗ್ರೈಂಡರ್ಸ್ ಹೆಚ್ಚಾಗಿ ನಮ್ಮ ಕಣ್ಮುಂದೆ ಬೀಳ್ತಾ ಇದೆ. ಇದನ್ನು ತಗೊಳ್ಬೇಕು, ಯಾಕೆ ತಗೊಳ್ಬೇಕು ಅನ್ನುವಂಥ ಪ್ರಶ್ನೆಗೆಲ್ಲ ಸರಿಯಾದ ಉತ್ತರವನ್ನು ಸರಿಯಾದ ಮಾಹಿತಿಯನ್ನು ನೀಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಪೊನ್ಮಣಿ ಗ್ರೈಂಡರ್ನ ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಆದಂಥ ಗೋಪಿ ಅವರು. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಗೋಪಿ ಅವರೇ, ನಾವು ಈಗಾಗಲೇ ನೀವು ಮೆನ್ಷನ್ ಮಾಡುವಾಗ ಹೇಳಿದ್ರಿ ಡ್ರಮ್ ಡಿಟ್ಯಾಚಬಲ್ ಮಾಡೆಲ್ ಅಂತ ಇದೆ. ಇದು ಡ್ರಮ್ ಡಿಟ್ಯಾಚಬಲ್ ಯಾಕೆ? ನಾವು ಟಿಲ್ಟಿಂಗ್ ಗ್ರೈಂಡರ್ಸ್ ನೋಡಿದ್ದೀವಿ, ಟೇಬಲ್ ಟಾಪ್ ನೋಡಿದ್ದೀವಿ. ಡ್ರಮ್ ಡಿಟ್ಯಾಚಬಲ್ ಅಂದರೆ ಅರ್ಥ ಆಗಿಲ್ಲ. ಯಾವ ರೀತಿಯಿಂದ ಅದು ಗ್ರಾಹಕರಿಗೆ ಯೂಸ್ಫುಲ್ ಆಗುತ್ತೆ? ಮೇಡಮ್, ನಾರ್ಮಲಿ ಏನಾಗುತ್ತೆ ಅಂದರೆ ಟಿಲ್ಟಿಂಗ್ ಗ್ರೈಂಡರ್ ನೀವು ಬೇರೆ ಯಾವುದೇ ಬ್ರ್ಯಾಂಡ್ ನೋಡಿದ್ರೂ ಡ್ರಮ್ ಬಂದು ಅಟ್ಯಾಚ್ ಆಗಿರುತ್ತೆ, ಡ್ರಮ್ ಡಿಟ್ಯಾಚ್ ಆಗಿರೋದಿಲ್ಲ. ಸೊ ಡ್ರಮ್ ಡಿಟ್ಯಾಚಬಲಿಂದ ಒಂದು ಅಡ್ವಾಂಟೇಜ್ ಏನಂದರೆ ನಿಮಗೆ ಕ್ಲೀನ್ ಮಾಡಲಿಕ್ಕೆ ಬಹಳ ಈಸಿ ಆಗುತ್ತೆ. ಅದರ ನಂತರ ಗ್ರೈಂಡ್ ಆದ ನಂತರ ನೀವು ಅದನ್ನು ಕ್ಲೋಸ್ ಮಾಡಿ ಇಟ್ಟರೆ ಆ ಪದಾರ್ಥ ಬೇಗ ಹಾಳಾಗಲಿಕ್ಕೆ ಬೇರೆ ಗ್ರೈಂಡ್ರಲ್ಲಿ ಸಾಧ್ಯತೆ ಇದೆ. ಸೊ ಡ್ರಮ್ ಡಿಟ್ಯಾಚ್ ಮಾಡೋದ್ರಿಂದ ನೀವು ಪದಾರ್ಥನ ತೆಗೆದು ನೀವು ಸಪ್ರೇಟ್ ಒಂದು ಪಾತ್ರೆಯಲ್ಲಿ ಹಾಕ್ಕೊಂಡು ನೀವು ಯೂಸ್ ಮಾಡ್ಕೋಬೋದು ಆ ಪದಾರ್ಥನ. ಸೊ ಅದು ಒಂದು ಅಡ್ವಾಂಟೇಜು. ನಂತರ ಏನಾಗುತ್ತಂದರೆ ಈ ಡ್ರಮ್ ಅಟ್ಯಾಚ್ ಇರೋದ್ರಿಂದ ಏನಾಗುತ್ತಂದರೆ ಅದರಲ್ಲಿ ಸ್ಮೆಲ್ ಆಗೇ ಇರುತ್ತೆ. ಆ ಸ್ಮೆಲ್ ಇರೋದ್ರಿಂದ ಕಾರಣ ಏನಾಗುತ್ತಂದರೆ ನಿಮಗೆ ಈ ಬಾಟಮ್ ಪ್ಲೇಟಲ್ಲಿ ಕಾಕ್ರೋಚ್ ಎಲ್ಲ ಬಂದು ಕೂತ್ಕೊಬಿಡುತ್ತೆ. ಆ ಸ್ಮೆಲ್ಲಿಗೆ ಮೇಯ್ನ್ ಕಾಕ್ರೋಚ್ ಅಟ್ರ್ಯಾಕ್ಟ್ ಆಗೋದು ಆ ಸ್ಮೆಲ್ಲಿಂದಾಗಿ. ಬಟ್ ಇದು ಡ್ರಮ್ ಡಿಟ್ಯಾಚಬಲ್ ಇರೋದ್ರಿಂದ ನೀವು ಡ್ರಮ್ಮನ್ನು ತೆಗೆದು ಕ್ಲೀನ್ ಮಾಡಿ ಸಪ್ರೇಟಾಗಿ ಇಟ್ಕೋಬೋದು. ನಂತರ ಕ್ಲೀನಿಂಗ್ ಒಳಗಡೆ ಅದು ಡ್ರಮ್ ಅಟ್ಯಾಚಬಲ್ ಗ್ರೈಂಡರಲ್ಲಿ ನಿಮಗೆ ಕ್ಲೀನ್ ಮಾಡಲಿಕ್ಕೆ ಆಗೋದಿಲ್ಲ. ಕ್ಲೀನ್ ಮಾಡಬೇಕಂದ್ರೆ ನೀವು ತಿರುಗಿಸ್ಬೇಕು ಗ್ರೈಂಡರ್ನ, ಮತ್ತು ನಟ್ಟನ್ನೆಲ್ಲ ತೆಗೆದು ನೀವು ಕ್ಲೀನ್ ಮಾಡಬೇಕು. ಇದರಲ್ಲಿ ಡ್ರಮ್ಮೇ ಸಪ್ರೇಟಾಗಿ ಬರೋದ್ರಿಂದ ನಿಮ್ಮ ಕ್ಲೀನಿಂಗು ಸಹ ಬಹಳ ಈಸಿಯಾಗಿ ತುಂಬ ಸುಲಭ ಆಗುತ್ತೆ. ಈಗ ನೀವು ಪೊನ್ಮಣಿ ಗ್ರೈಂಡರ್ಸಲ್ಲಿರುವಂತಹ ಡಿಫ್ರೆಂಟ್ ಮಾಡೆಲ್ಸನ್ನು ನಾವು ಈಗಾಗಲೇ ಗ್ಲಿಮ್ಸಸ್ ನೋಡ್ತಾ ಇದ್ದೀವಿ. ಆದರೆ ಎಕ್ಸ್ಪ್ಲೇನ್ ಮಾಡೋದಾದರೆ ಯಾವುದೆಲ್ಲ ಹೊಸ ಡಿಫ್ರೆಂಟ್ ಮಾಡೆಲ್ಸ್ ಇದೆ, ಅಥವಾ ಇನ್ನು ಯಾವುದಾದ್ರೂ ಹೊಸ ಮಾಡೆಲ್ಸನ್ನು ನೀವು ಪ್ರೆಸೆಂಟ್ ಮಾಡ್ತಾ ಇದ್ದೀರಾ ಫ್ಯೂಚರಲ್ಲಿ, ಅದ್ರ ಬಗ್ಗೆ ಒಂದೇನಾದರೂ? ಮೇಡಮ್, ನಮ್ಮ ಹತ್ರ ಇವಾಗ ಆಲ್ಮೋಸ್ಟ್ 10 ಮಾಡೆಲ್ ಇದೆ. ಅದರಲ್ಲಿ ಬಂದು ಮೇಯ್ನಾಗಿ ನಾವು ಬಂದು 4 ಮಾಡೆಲ್ಸನ್ನು ನಾವು ಈ ಕರಾವಳಿ ಪ್ರದೇಶಕ್ಕೆ ಮೇಯ್ನಾಗಿ ಅದನ್ನು ನಾವು ಪ್ರಮೋಟ್ ಮಾಡ್ತಾ ಇದ್ದೀವಿ. ಯಾಕಂದರೆ ಆ ಪ್ರಾಡಕ್ಟ್ಸು ಇಲ್ಲಿ ಬಹಳ ಆ ಪ್ರಾಡಕ್ಟ್ಸಲ್ಲಿ ವಿಶೇಷತೆ ಇದೆ. ಆ ಪ್ರಾಡಕ್ಟ್ಸು ಈ ಮಾರ್ಕೆಟ್ಗೆ ನೆಸೆಸಿಟಿನೂ ಇದೆ. ಅದರ ನಂತರ ಇವಾಗ ಬಂದು ನಾವು ಒಂದು ಪ್ರೈಮ್ ಪ್ಲಸ್ ಅನ್ನೋ ಹೊಸ ಮಾಡೆಲನ್ನು ಲಾಂಚ್ ಮಾಡ್ತಾ ಇದ್ದೀವಿ. ಅದು ಬಂದು ಟೇಬಲ್ ಟಾಪ್ ಗ್ರೈಂಡರ್. ಅದರಲ್ಲೂ ಸಹ ನೀವು ಮಸಾಲಾನೂ ಗ್ರೈಂಡ್ ಮಾಡ್ಬೋದು, ನಂತರ ಇಡ್ಲಿ ದೋಸೆಗೂ ನೀವು ಗ್ರೈಂಡ್ ಮಾಡ್ಬೋದು. ಅದರಲ್ಲಿ ವಿಶೇಷತೆ ಏನಪ್ಪ ಅಂದರೆ ಮೊದಲ ಬಾರಿಗೆ ಆ ಮಾಡೆಲ್ಗೆ ನಾವು ಬಂದು 10 ವರ್ಷ ವಾರಂಟಿಯನ್ನು ಕೊಡ್ತಾ ಇದ್ದೀವಿ ಗ್ರೈಂಡರ್ಗೆ. ನಂತರ ನಾವು ಬಂದು ಬೆಲ್ಟ್ಗೂ ಸಹ ಎಲ್ಲರೂ ಈ ವೇರ್ ಆ್ಯಂಡ್ ಟೇರ್ ಪ್ರಾಡಕ್ಟ್ಸ್ ಅಂತೀವಿ, ಸ್ಪೇರ್ಸ್ಗೆಲ್ಲ ಬಂದು ಯಾರೂ ವಾರಂಟಿ ಕೊಡೋದಿಲ್ಲ. ನಾವು ಆ ಮಾಡೆಲಲ್ಲಿ ಬೆಲ್ಟ್ಗೂ ಸಹ 10 ವರ್ಷ ವಾರಂಟಿನ ಕೊಡೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಸರ್, ವಾರಂಟಿ ಹೇಳುವಾಗ ನೆನಪಿಗೆ ಬಂತು, ಕಂಪನೀಸ್ ಅವರ ಪ್ರಾಡಕ್ಟನ್ನು ತುಂಬ ಚೆನ್ನಾಗಿ ಸೇಲ್ ಮಾಡ್ತಾರೆ. ಆಫ್ಟರ್ ಸೇಲ್ ಸರ್ವಿಸ್ ಬರುವಾಗ ಪ್ರಾಬ್ಲಮ್ ಬರುತ್ತೆ. ಸರ್ವಿಸ್ ಸೆಂಟರ್ ಇರೋದಿಲ್ಲ, ಅದಕ್ಕೆ ಬೇಕಾದಂತಹ ಸ್ಪೇರ್ ಪಾರ್ಟ್ಸ್ ಸಿಗೋದಿಲ್ಲ, ಅದನ್ನು ರಿಪ್ಲೇಸ್ ಮಾಡಬೇಕಾದ್ರೆ ಇನ್ನೊಂದು ಜಂಜಟ್. ಅದಕ್ಕೆಲ್ಲ ನೀವು ಯಾವ ರೀತಿಯ ಬ್ಯಾಕಪ್ಪನ್ನು ಇಟ್ಕೊಂಡಿದ್ದೀರಾ? ಯಾವ ರೀತಿಯಿಂದ ಗ್ರಾಹಕರಿಗೆ ಹೆಲ್ಪ್ ಮಾಡ್ತಾ ಇದ್ದೀರಾ? ಮೇಡಮ್, ಅದಕ್ಕೆ ನಾವು ಏನು ಮಾಡಿದ್ದೀವಿ ಅಂದರೆ ಎಲ್ಲ ಕಡೆ ಸರ್ವಿಸ್ ಪಾಯಿಂಟನ್ನು ಮಾಡಿದ್ದೀವಿ. ಇದೆ ಕಂಪನಿದೇ ಟೆಕ್ನಿಷಿಯನ್ ಇದ್ದಾರೆ ಎಲ್ಲ ಕಡೆ, ಕಂಪನಿಯವರ ಟೆಕ್ನಿಷಿಯನ್ನೇ ಎಲ್ಲ ಕಡೆ ನಾವು ಅಪಾಯಿಂಟ್ ಮಾಡಿದ್ದೀವಿ. ಸೊ ಸ್ಪೇರ್ ಪಾರ್ಟ್ಸ್ ಅವ್ರ ಹತ್ರ ಅವೈಲೇಬಲ್ ಇದೆ. ಯಾಕಂದರೆ ನಮ್ಮದು ಓನ್ ಮ್ಯಾನುಫ್ಯಾಕ್ಚರಿಂಗ್ ಇರೋದ್ರಿಂದ ಎಲ್ಲ ಸ್ಪೇರ್ ಪಾರ್ಟ್ಸು ನಮ್ಮಲ್ಲಿ ಸಿಗುತ್ತೆ. ಸೊ ಅದರಿಂದಾಗಿ ಸ್ಪೇರ್ ಪಾರ್ಟ್ಸ್ದು ಯಾವುದೇ ರೀತಿಯಾದ ತೊಂದರೆ ಇರೋದಿಲ್ಲ. ಮತ್ತು ನಮ್ಮದು ಸರ್ವಿಸ್ ಲೈನಪ್ ಹೇಗಿದೆ ಅಂದರೆ, ಬೇರೆ ನಾನು ಗ್ರೈಂಡರ್ ಕಂಪನಿಗಳಲ್ಲಿ ವರ್ಕ್ ಮಾಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ, ನಾವು ಕಸ್ಟಮರ್ಗೆ ಹೋಗ್ತೇವೆ, ಪ್ರಾಡಕ್ಟ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೇವೆ, ಯಾವುದಾದ್ರೂ ಸರ್ವಿಸ್ ಇತ್ತಂದರೆ ಮಾಡಿ ಬರ್ತೇವೆ. ಬಟ್ ನಮ್ಮ ಕಂಪನಿಯಲ್ಲಿ ಒಂದು ರೂಲ್ಸ್ ಇದೆ. ರೂಲ್ಸ್ ಏನಂದರೆ, ನಾವು ಕಸ್ಟಮರ್ಗೆ ಫೋನ್ ಮಾಡಿ ಅಕ್ಕಿ ರೆಡಿ ಮಾಡಿ ಇಡ್ಲಿಕ್ಕೆ ಹೇಳ್ತೇವೆ. ಮತ್ತು ನಾವು ಅಲ್ಲಿ ಹೋಗಿ ಅವ್ರ ಮುಂದೆ ನಿಂತ್ಕೊಂಡು ಅದನ್ನು ಏನಾದರೆ ಪ್ರಾಬ್ಲಮ್ ಆಗಿತ್ತಂದ್ರೂ ರೆಡಿ ಮಾಡಿ ಗ್ರೈಂಡ್ ಮಾಡಿಸಿ, ಅದು ವಿ ವಿಲ್ ಮೇಕ್ ಶ್ಯೂರ್ 10 ರಿಂದ 20 ನಿಮಿಷದ ಒಳಗಡೆ ಅದು ಗ್ರೈಂಡ್ ಆಗುತ್ತಾ ಅಂತ ಪ್ರತಿ ಸಲ ಅವರು ತಗೊಂಡು 1 ವರ್ಷದಲ್ಲಿ ಕರಿಬೋದು, 5 ವರ್ಷದಲ್ಲಿ ಕರಿಬೋದು, 10 ವರ್ಷ ನಂತರ ಕರೆದ್ರೇನು 10 ರಿಂದ 20 ನಿಮಿಷದೊಳಗಡೆ ಅದು ಗ್ರೈಂಡ್ ಆಗಬೇಕು ಅನ್ನೋದು ನಮ್ಮ ಕಂಪನಿ ರೂಲ್ಸು. ಇನ್ ಕೇಸ್ ಏನಾದರೆ ಗ್ರೈಂಡ್ ಆಗಿಲ್ಲ ಅಂದರೆ ಅದನ್ನು ನಮ್ಮ ಕಂಪನಿ ಗಮನಕ್ಕೆ ಅವರು ನಮ್ಮ ಟೆಕ್ನಿಷಿಯನ್ ತರಬೇಕು. ಅದನ್ನು ನಾವು ಕಂಪ್ಲೀಟಾಗಿ ರಿಸಾಲ್ವ್ ಮಾಡೋದಕ್ಕೆ ನಾವು ಸ್ಟೆಪ್ಪನ್ನು ತಗೋತೀವಿ. ಹಾಗಾದರೆ ಸರ್ವಿಸ್ನವ್ರು ಯಾವಾಗ ಹೋಗುವಾಗಲೂ ಒಂದು ದೋಸೆ ರೆಡಿ ಆಗಿರುತ್ತೆ ಅಂತ ಗೊತ್ತು? 101% ಮೇಡಮ್, ಅದಂತೂ ರೆಡಿ ಆಗಿರುತ್ತೆ.
ಓಕೆ ಸರ್, ಕೊನೆಯದಾಗಿ ನಮ್ಮ ಟಿವಿಯ ವೀಕ್ಷಕರಿಗೆ ನೀವು ಏನಾದರೂ ಹೇಳೋದಿದ್ರೆ ಹೇಳ್ಬೋದು. ಮೇಡಮ್, ಫಸ್ಟ್ ಆಫ್ ಆಲ್ ನಮಗೆ ನಮ್ಮ ಪ್ರಾಡಕ್ಟನ್ನು ಕರ್ನಾಟಕದಲ್ಲಿ ತಂದು ಎಸ್ಪೆಷಲಿ ಈ ಕರಾವಳಿ ಮಾರ್ಕೆಟಲ್ಲಿ ಸೇಲ್ ಮಾಡಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಎರಡನೇದಾಗಿ ನಮ್ಮ ಪ್ರಾಡಕ್ಟ್ ಎಲ್ಲ ಅಂಗಡಿಗಳಲ್ಲೂ ಸಿಗುತ್ತೆ. ನಿಮಗೆ ಕರಾವಳಿಯಲ್ಲಿ ಯಾವುದೇ ಅಂಗಡಿಯಲ್ಲಿ ಹೋದ್ರೂ ನಮ್ಮ ಪ್ರಾಡಕ್ಟ್ ಸಿಗುತ್ತೆ. ಪೊನ್ಮಣಿ ಗ್ರೈಂಡರ್ನ ನೀವು ಒಂದು ಸಲ ತಗೊಂಡು ನೀವು ಪರ್ಸ್ನಲಾಗಿ ಯೂಸ್ ಮಾಡಿ ನಿಮಗೆ ಸ್ಯಾಟಿಸ್ಫೈ ಅನಿಸಿದ್ರೆ, ಸೊ ಮೌತ್ ಟು ಮೌತ್ ಟಾಕ್ ಅಂತೀವಿ ನಾವು, ನಿಮಗೆ ಸ್ಯಾಟಿಸ್ಫೈ ಅನಿಸಿದ್ರೆ ನೀವು ಬೇರೆ ಒಂದು ಕಸ್ಟಮರ್ಗೂ ರೆಕಮೆಂಡ್ ಮಾಡಿ. ನಿಮಗೆ ಯಾವುದೇ ರೀತಿಯಾದ ತೊಂದರೆ ಇದ್ದಲ್ಲಿ ನೀವು ನಮ್ಮ ಹತ್ತಿರದ ಡೀಲರು ಮತ್ತು ನಮ್ಮ ಡಿಸ್ಟ್ರಿಬ್ಯೂಟ್ರು ಸಹ ಇದ್ದಾರೆ, ಅವ್ರನ್ನ ಸಂಪರ್ಸ್ಕೋಬೋದು. ಮತ್ತು ನಿಮಗೆ ನಮ್ಮ ಪ್ರಾಡಕ್ಟಲ್ಲಿ ಏನಾದರೆ ನಿಮಗೆ ಚೇಂಜಸ್ ಬೇಕು, ಇಲ್ಲ ಇನ್ನೂ ಏನಾದರೆ ನಿಮಗೆ ಪ್ರಾಡಕ್ಟಲ್ಲಿ ಯಾವುದಾದ್ರೆ ಸಣ್ಣ ಪುಟ್ಟ ತೊಂದರೆಗಳಿದೆ ಅಂದರೆ ನಮ್ಮ ವೆಬ್ಸೈಟ್ ಇದೆ, ಆ ವೆಬ್ಸೈಟಿಗೆ ನೀವು ಡೈರೆಕ್ಟಾಗಿ ಮೇಲ್ ಮಾಡ್ಬೋದು. ನಾವು ಅದನ್ನು ರೆಕ್ಟಿಫೈ ಮಾಡಿ 100% ನಮ್ಮ ಪ್ರಾಡಕ್ಟಲ್ಲಿ ಝೀರೋ ಕಂಪ್ಲೇಂಟ್, ನಮ್ಮ ಪ್ರಾಡಕ್ಟಲ್ಲಿ ಯಾವುದೇ ರೀತಿಯಾದ ಕಂಪ್ಲೇಂಟ್ ಇಲ್ಲದೆ ಝೀರೋ ಕಂಪ್ಲೇಂಟ್ ಪ್ರಾಡಕ್ಟಾಗಿ ನಿಮಗೆ ಕೊಡಲಿಕ್ಕೆ ನಾವು ಪ್ರಯತ್ನ ನಡೀತಾ ಇದೆ. ನಮ್ಮ ಪ್ರಾಡಕ್ಟನ್ನು ನೀವು 100% ಟ್ರಸ್ಟ್ ಮಾಡಿ ನೀವು ಪರ್ಚೇಸ್ ಮಾಡ್ಬೋದು. ಪರ್ಚೇಸ್ ಮಾಡೋದಲ್ಲದೆ ನಿಮಗೆ ಸ್ಯಾಟಿಸ್ಫೈ ಆಯ್ತಂದರೆ ನೀವು ಖಂಡಿತ ಬೇರೆ ಕಸ್ಟಮರ್ಸ್ಗೂ ರೆಕಮೆಂಡ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ವರ್ಡ್ ಆಫ್ ಮೌತ್ ಅಂತ ಹೇಳಿದ್ರೆ ಅದು ಕರೆಕ್ಟ್ ಆದಂತಹ ಒಂದು ವಿಷಯ. ಯಾಕಂದ್ರೆ ಈಗಾಗಲೇ ಪೊನ್ಮಣಿ ಗ್ರೈಂಡರ್ಸ್ನ ಬಗ್ಗೆ ಡಾಕ್ಯುಮೆಂಟ್ರಿ ಅಥವಾ ಇಂಟರ್ವ್ಯೂಗೆ ಹೋದಂತ ನಾನು ಆ ಗ್ರೈಂಡರ್ ಅನ್ನ ನೋಡಿ ನಾನು ತಗೊಂಡಿದ್ದೀನಿ. ನಮ್ಮ ಮನೆಗೆ ಬಂದವರು 1-2 ಜನ ಅದನ್ನ ನೋಡಿ ತಗೊಂಡಿದ್ದವರು ಇದ್ದಾರೆ. ಈ ಕಾರ್ಯಕ್ರಮವನ್ನ, ಈ ಡಾಕ್ಯುಮೆಂಟ್ರಿಯನ್ನು ನೋಡಿದಂತ ಎಷ್ಟೋ ಜನ ಹೋಗಿ ಪೊನ್ಮಣಿ ಗ್ರೈಂಡರ್ಸ್ ಅನ್ನ ತಗೊಳ್ಳಿ, ಇನ್ನಷ್ಟು ಜಾಸ್ತಿ ಸೇಲ್ಸ್ ಆಗಲಿ, ನಿಮ್ಮ ಕಂಪನಿಗೆ ಯಶಸ್ಸು ಸಿಗ್ಲಿ ಅಂತ ಹೇಳ್ತಾ ಮತ್ತೊಮ್ಮೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಂತಹ ಗೋಪಿ ಅವರಿಗೆ ಧನ್ಯವಾದವನ್ನು ಕೊಡ್ತಾ ಇದ್ದೇವೆ. ನಮ್ಮ ಟಿವಿಯ ಎಲ್ಲ ವೀಕ್ಷಕರಿಗೆ ನಿಮಗೆ ಉಪಯೋಗವಾಗುವಂತಹ ಗೃಹೋಪಯೋಗಿ ವಸ್ತು ಅಂದರೆ ಪೊನ್ಮಣಿ ಗ್ರೈಂಡರ್ಸ್, ಈಗಾಗಲೇ ಕರಾವಳಿಯಲ್ಲಿ ಕಾಲಿಟ್ಟು ಮನೆಯಲ್ಲೂ ಹೆಸರುವಾದಂತಹ ಪೊನ್ಮಣಿ ಗ್ರೈಂಡರ್ಸ್ ನಿಮ್ಮ ಮನೆಯಲ್ಲೂ ಇರಬೇಕು ಎನ್ನುವಂತಹ ಚಾಲೆಂಜ್ನಲ್ಲಿ ಹಿಂದೆ ಹೋಗಿ ಇದನ್ನು ತಗೊಳ್ಳಿ ಅಂತ ಹೇಳ್ತಾ ನಮ್ಮ ಇಂದಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ಗ್ರೇಟ್ ಡೇ.